ಇವತ್ತು ನಾವು ಸ್ನೇಹಿತರ ಜೊತೆ ಮಜಾ ಮಸ್ತಿ ಮಾಡುವಾಗ ನಗೋಕು ಹಿಂದೆ ಮುಂದೆ ನೋಡ್ತೀವಿ. ಕಾರಣ ನಮ್ಮ ಹಲ್ಲಿನ ಕಲರು. ಯಾಕಂದ್ರೆ ಅವು ಬಿಳಿ ಅಲ್ಲದೆ ಹಳದಿ ಬಣ್ಣಕ್ಕೆ ತಿರುಗಿರೋದು. ಹಾಗೆ ಕೆಲವೊಮ್ಮೆ ನಾವು ಕೆಲವರ ಮುಂದೆ ಬಾಯಿ ಕೂಡ ತೆಗೆದಂತಹ ಪರಿಸ್ಥಿತಿ ಆಗುತ್ತೆ. ಕಾರಣ ನಮ್ಮ ಬಾಯಿಯಿಂದ ಬರುವಂತಹ ದುರ್ವಾಸನೆಯಿಂದ. ಇನ್ನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಆ ಹಲ್ಲನ್ನ ನಮ್ಮ ವಸುಡುಗಳನ್ನ ಹಿಡಿದುಕೊಂಡು ಮಲಗಬೇಕಂತ ಪರಿಸ್ಥಿತಿ ಆಗುತ್ತೆ. ಕಾರಣ ನಮ್ಮ ಹಲ್ಲು ನೋವಿಂದ. ಅಷ್ಟೇ ಅಲ್ಲ, ಈ ಹಲ್ಲು ನೋವು ಬಂತು ಅಂದ್ರೆ ಇಡೀ ತಲೆನೇ ನೋವಲು ಪ್ರಾರಂಭ ಕೂಡ ಮಾಡುತ್ತೆ. ಯಾವ ಕೆಲಸ ಕೂಡ ಮಾಡಕ್ಕೂ ಬಿಡೋದಿಲ್ಲ. ಹೌದು, ಹಲ್ಲಿನ ಸಮಸ್ಯೆ ಹಾಗೆ. ನಮ್ಮ ಹಲ್ಲುಗಳು ಬಿಳಿ ಬಣ್ಣದಿಂದ ಹಳದಿ ಬಣ್ಣಕ್ಕೆ ಯಾಕೆ ತಿರುಗುತ್ತವೆ? ಯಾಕೆ ಹಲ್ಲು ನೋವು ಪದೇ ಪದೇ ಬರುತ್ತೆ? ಹಾಗೆ ಯಾಕೆ ಬಾಯಿಯಿಂದ ದುರ್ವಾಸನೆ ಬರುತ್ತದೆ ಅನ್ನುವ ಸಂಪೂರ್ಣ ಈ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾವು ಸಣ್ಣವರಿದ್ದಾಗ ಎಷ್ಟು ಚೆನ್ನಾಗಿ ಬೆಳ್ಳಗೆ ಫಳಫಳನೆ ಹೊಳೆಯುತ್ತಿದ್ದ ಹಲ್ಲುಗಳು ನೋಡುತ್ತಿದ್ದಂತೆಯೇ ಹಳದಿ ಬಣ್ಣಕ್ಕೆ ತಿರುಗಿ ನಮಗೂ ಬೇಜಾರು ಮಾಡುತ್ತವೆ, ಇತರರಿಗೂ ಕೂಡ ಬೇಜಾರು ತಂದಿಡುತ್ತವೆ. ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ನಮ್ಮ ಹಲ್ಲುಗಳ ಮೇಲಿರುವ ಎನಾಮೆಲ್ ಎಂಬ ಒಂದು ಬಿಳಿ ಪದ್ರು. ಸಾಮಾನ್ಯವಾಗಿ ನಾವು ಯಾವ ವಸ್ತುವಿಗಾದರೂ ಬಣ್ಣ ಹಚ್ಚಿದ್ರೆ ಅದು ದಿನ ಕಳೆದಂತೆ ಹೇಗೆ ಮಾಸವಾಗಿ ಹೋಗುತ್ತದೆಯೋ, ನಿಸರ್ಗದತ್ತವಾಗಿ ನಮ್ಮ ಹಲ್ಲುಗಳು ಹುಟ್ಟುವಾಗ ಈ ಎನಾಮೆಲ್ ಎಂಬ ಬಿಳಿ ಬಣ್ಣದ ಪದರನ್ನ ಹೊಂದಿಕೊಂಡು ನಮ್ಮ ಬಾಯೊಳಗೆ ಮೂಡಿ ಬಂದಿರುತ್ತವೆ. ನಮ್ಮ ಹಲ್ಲುಗಳು ಉಪಯೋಗ ದಿನದಿಂದ ದಿನಕ್ಕೆ ಜಾಸ್ತಿಯಾದಂತೆ ಈ ಪದರ ಇಲ್ಲವಾಗುತ್ತದೆ. ಆಗ ಇದರ ಕೆಳಗೆ ಇರುವ ಹಳದಿ ಬಣ್ಣದ ಪದರವು ಗೋಚಿಸುತ್ತದೆ. ಅದರಲ್ಲೂ ಕೆಲ ವಯಸ್ಸಾದ ಮಂದಿಗಂತೂ ಸಂಪೂರ್ಣವಾಗಿ ಎನಾಮೆಲ್ ಅಂಶ ಹಾಳಾಗಿ ಹೋಗಿ ಕೇವಲ ಹಳದಿ ಬಣ್ಣದ ಹಲ್ಲುಗಳು ಮಾತ್ರ ಇರುತ್ತವೆ. ನಮ್ಮ ಹಲ್ಲುಗಳನ್ನು ಮತ್ತೆ ವಾಪಸ್ ಬಿಳಿ ಬಣ್ಣಕ್ಕೆ ತರಿಸಬೇಕಂದ್ರೆ ನಾವು ಕೆಲವು ಕೃತಕ ವಿಧಾನಗಳಿಗೆ ಮೊರೆ ಹೋಗಲೇಬೇಕು. ಹಲ್ಲುಗಳು ಬಿಳಿ ಬಣ್ಣದಿಂದ ಹಳದಿಯಾಗಲು ಯಾವ ಅಂಶಗಳು ಕಾರಣವಾಗುತ್ತವೆ ಗೊತ್ತಾ? ಇದಕ್ಕೆ ಹೆಚ್ಚಾಗಿ ನಾವು ತಂಬಾಕು ಪಾನುಗಳನ್ನ ಬಳಸೋದು, ಹಾಗೆ ನಾವು ತಿನ್ನುವ ಆಹಾರ, ಕುಡಿಯುವ ಪಾನೀಯಗಳು, ಕಾಫಿ, ಚಹಾ ಹಾಗೂ ಕೆಲವು ಹಣ್ಣಿನ ಜ್ಯೂಸ್ಗಳು ಕೂಡ ಈ ಎನಾಮೆಲ್ ಮಾಯವಾಗಕ್ಕೆ ಕಾರಣವಾಗುತ್ತವೆ. ಕಡಿಮೆ ಕಾರ್ಬೋಹೈಡ್ರೇಟ್ ಹೊಂದಿರುವ ಮತ್ತು ಹೆಚ್ಚಿನ ಸಕ್ಕರೆ ಅಂಶ ಹೊಂದಿರುವಂತಹ ಆಹಾರಗಳನ್ನ ನಾವು ಸೇವಿಸೋದನ್ನ ಕಡಿಮೆ ಮಾಡಬೇಕು. ಧೂಮಪಾನ ಅಥವಾ ತಂಬಾಕು ಸೇವನೆ ಕಡಿಮೆ ಮಾಡಬೇಕು. ಕೆಲವೊಮ್ಮೆ ಇದು ಆನುವಂಶಿಕತೆ ಅಂದ್ರೆ ಹೆರಿಡಿಟರಿ ಆಗಿ ಕೂಡ ಬಂದಿರುತ್ತದೆ. ಬಾಯಿ, ಹಲ್ಲು ಮತ್ತು ವಸಡಿನ ಆರೈಕೆಯಲ್ಲಿ ತೀವ್ರವಾದ ನಿರ್ಲಕ್ಷ್ಯತೆ ಕೂಡ ಇದಕ್ಕೆ ಕಾರಣವಾಗಿರುತ್ತದೆ. ಬನ್ನಿ ಹಾಗಾದ್ರೆ ಈ ಹಳದಿ ಹಲ್ಲಿನ ಪರಿಹಾರಕ್ಕೆ ಇಲ್ಲಿ ಕೆಲವು ನೈಸರ್ಗಿಕ ವಿಧಾನಗಳನ್ನ ಸೂಚಿಸಲಾಗಿದೆ. ಸಾಮಾನ್ಯವಾಗಿ ಇವುಗಳಲ್ಲಿ ನಿಮಗೆ ಯಾವುದು ಸರಿ ಹೊಂದುತ್ತದೆಯೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಹಾಗೂ ಹೊಳೆಯುವ ಹಲ್ಲುಗಳನ್ನ ವಾಪಸ್ಸು ಪಡೆದುಕೊಳ್ಳಬಹುದು. ಮೊದಲಿಗೆ ಹಲ್ಲುಗಳನ್ನ ಸರಿಯಾದ ರೀತಿಯಲ್ಲಿ ಉಜ್ಜುವ ಪ್ರಕ್ರಿಯೆ. ದಂತ ವೈದ್ಯಕೀಯ ಮೂಲಗಳ ಪ್ರಕಾರ ನಿಮ್ಮ ಹಲ್ಲುಗಳನ್ನು ಕನಿಷ್ಠವೇನಾದರೂ ದಿನಕ್ಕೆ 2 ಬಾರಿ ಉಜ್ಜಬೇಕು. ಆದರೆ ನೀವು ಬೆಳಗ್ಗೆ ತಿಂಡಿ ತಿನ್ನುವ ಮೊದಲು ಹಲ್ಲು ಉಜ್ಜುವುದು ಸರ್ವೇ ಸಾಮಾನ್ಯ. ಆದರೆ ತಿಂಡಿ ತಿಂದ ನಂತರ ಅಥವಾ ಕಾಫಿ, ಚಹಾ ಕುಡಿದ ನಂತರ ಇನ್ಯಾವುದೇ ಪಾನೀಯಗಳನ್ನ ಸೇವಿಸಿದರೆ ಹಲ್ಲು ಉಜ್ಜಿದರೆ ಇನ್ನೂ ಉತ್ತಮ. ಇದೇ ಪ್ರಕ್ರಿಯೆಯನ್ನು ರಾತ್ರಿ ಊಟ ಮುಗಿದ ನಂತರ ಕೂಡ ನೀವು ಮಾಡಬೇಕಾಗುತ್ತದೆ. ಆದಷ್ಟು ನಿಮ್ಮ ಹಲ್ಲುಗಳನ್ನ ಅಡ್ಡಡ್ಡ ಉಜ್ಜುವ ಬದಲು ವೃತ್ತಾಕಾರವಾಗಿ ಉಜ್ಜುವುದನ್ನ ರೂಢಿ ಮಾಡಿಕೊಳ್ಳಿ. ಕಡಿಮೆ ಏನೆಂದರೂ 2 ರಿಂದ 3 ನಿಮಿಷವರೆಗೆ ಹಲ್ಲನ್ನ ಉಜ್ಜಿ. ಇದರಿಂದ ನಿಮ್ಮ ಹಲ್ಲುಗಳು ಹಾಗೂ ಹಲ್ಲುಗಳ ಸಂಧಿಯಲ್ಲಿ ಸಿಕ್ಕಾಕೊಂಡಿರುವ ಆಹಾರದ ಉಳಿಕೆ ವಸ್ತುಗಳು ಸರಾಗವಾಗಿ ಹೊರಗೆ ಬರುತ್ತವೆ. ಹಲ್ಲು ಉಜ್ಜುವುದು ಅಂದ್ರೆ ಕೇವಲ ಹಲ್ಲಿನ ಮೇಲೆ ಟೂತ್ ಬ್ರಷ್ ಆಡಿಸುವುದಲ್ಲ. ಹಲ್ಲುಗಳ ಹಿಂದೆ ಮತ್ತು ಆಹಾರವನ್ನು ಅಗಿಯುವ ಹಲ್ಲುಗಳು ಯಾವ ಭಾಗ ಉಪಯೋಗ ಬರುತ್ತದೆಯೋ ಅದನ್ನೆಲ್ಲ ಟೂತ್ ಬ್ರಷ್ ನಿಂದ ಚೆನ್ನಾಗಿ ಉಜ್ಜಬೇಕಾಗುತ್ತದೆ. ಈ ರೀತಿ ಹಲ್ಲು ಉಜ್ಜುವ ಪ್ರಕ್ರಿಯೆಯನ್ನು ಮುಂದುವರಿಸಲು ನೀವು ಒಳ್ಳೆಯ ಫ್ಲೆಕ್ಸಿಬಲ್ ಟೂತ್ ಬ್ರಷ್ ಅನ್ನು ಕೂಡ ಖರೀದಿಸಬೇಕಾಗುತ್ತದೆ. ಚಿಕ್ಕ ಪುಟ್ಟ ವಿಷಯಕ್ಕಂತೂ ಆಸ್ಪತ್ರೆಗೆ ಹೋಗೋದೇ ಇಲ್ಲ. ಯಾಕಂದರೆ ಆಸ್ಪತ್ರೆಗೆ ಹೋದರೆ ಮುಗದೇ ಹೋಯಿತು. ಆ ಸರ್ಜರಿ ಮಾಡಿ, ಈ ಸರ್ಜರಿ ಮಾಡಿ, ಅಲ್ಲಿ ಕೊಯ್ಬೇಕು, ಇಲ್ಲಿ ಕೊಯ್ಬೇಕು ಅಂತ ಶುರು ಮಾಡಿಬಿಡ್ತಾರೆ. ಹೀಗಾಗಿ ನಾವು ಮನೆಯಲ್ಲಿರುವಂಥ ಔಷಧಿಯನ್ನೇ ಅಂದರೆ ಮನೆ ಮದ್ದನ್ನೇ ಜಾಸ್ತಿ ಬಳಸ್ತೀವಿ. ಅದರಲ್ಲೂ ಅರಿಶಿನ ಆಗಲಿ, ಇನ್ನು ಬೇರೆ ವಿಷಯ ಆಗಲಿ ನಾವು ಮನೆಯಲ್ಲೇ ಬಳಸ್ಕೊಂಡು ಕಾಲಿಗೆ ನೋವಿದ್ದರೆ, ಬೆನ್ನು ನೋವಿದ್ದರೆ, ಕುತ್ತಿಗೆ ನೋವಿದ್ದರೆ ಹಚ್ಚೋಕ್ಕೆ ಶುರು ಮಾಡ್ತೀವಿ. ಆದರೆ ಇತ್ತೀಚೆಗೆ ನಮ್ಮ ಫ್ರೆಂಡ್ ಒಬ್ಬರು ಈ ಆಯಿಲ್ ಬಗ್ಗೆ ಹೇಳಿದರು. ಇದನ್ನೇ ಥ್ರೆಶೋಲ್ಡ್ ರೋಲ್ ಆಯಿಲ್ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ ಸ್ನೇಹಿತರೆ, ತುಂಬ ಮನೆಯಲ್ಲಿ ಬಳಸುವಂಥ ಔಷಧಿಗಳೇ ಇದೆ. ನಾವೇನು ಬೇರೆ ಬೇರೆ ಹಚ್ಕೊತೀವಲ್ಲ, ಲೇಪನ ಮಾಡಬೇಕು ಅಂತ ಹಚ್ಕೊತೀವಲ್ಲ, ಆದರೆ ಈ ಆಯಿಲಲ್ಲಿ ಆ ಎಲ್ಲ ಇಂಗ್ರೀಡಿಯೆಂಟ್ಸು ನಿಮಗೆ ಮಿಕ್ಸ್ ಆಗಿದೆ ಮತ್ತು ಜೊತೆಗೆ ಆಯಿಲಲ್ಲಿ ನಿಮಗೆ ನೀಲಗಿರಿ ಜೊತೆ ಇದನ್ನು ಸರ್ವ್ ಮಾಡ್ತಾರೆ. ಹೀಗಾಗಿ ನೀವು ಇದರಲ್ಲಿ ನೋಡಿ ಮೆಂತ್ಯ ಇದೆ,
ನೀಲಗಿರಿ ಇದೆ, ಮಸ್ಟರ್ಡ್ ಆಯಿಲ್ ಇದೆ, ಶೀಲಾಜೀತ್ ಇದೆ, ಕರ್ಪೂರ ಇದೆ. ಹೀಗೆ 12-13 ಐಟಮ್ಗಳನ್ನು ಮಿಕ್ಸ್ ಮಾಡಿ ಇದರಲ್ಲಿ ಈ ಆಯಿಲನ್ನು ತಯಾರಿ ಮಾಡಿದ್ದಾರೆ. ನೋಡಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಒಂದು ಕವರ್ ಮೇಲೆ ಬರ್ತಿದ್ದಾರೆ. ಈ ಥರ್ಶೋಲ್ಡ್ ರೋಲ್ ಆನ್ ಆಯಿಲ್ ಏನಿದೆಯಲ್ಲ, ಇದು ಒಂದೊಂದು ಬಾಟಲಲ್ಲಿ 50 ml ಇರುತ್ತೆ. ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 150 ml ಬೇಕಾಗುತ್ತೆ. ಹೀಗಾಗಿ ನೀವು ಕೊಡಬೇಕಾಗಿರೋದು 120 ರೂಪಾಯಿ ಒಂದಕ್ಕೆ, ಅಂದರೆ 3ಕ್ಕೆ 360 ರೂಪಾಯಿ ಆಗುತ್ತೆ. ಸೊ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ 360 ರೂಪಾಯಿ ಕೊಟ್ಟು 3 ಬಾಟಲ್ಗಳನ್ನು ತರಿಸ್ಬೇಕಾಗುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಾನು ತೋರಿಸ್ತಿರುವ ನಂಬರ್ಗೆ ಫೋನ್ ಮಾಡಿ ಅಡ್ರೆಸ್ ಹೇಳಿದ್ರೆ ಸಾಕು, ನಿಮ್ಮ ಅಡ್ರೆಸ್ಗೆ ಈ ಒಂದು ಆಯಿಲ್ ಅನ್ನ ಕಳಿಸ್ತಾರೆ. ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ. ಇನ್ನೊಂದು ಏನಂದ್ರೆ, ಇದನ್ನ ಹೇಗೆ ಬಳಸಬಹುದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಈಗ ಈ ಪ್ಯಾಕೆಟ್ ಅನ್ನ ಓಪನ್ ಮಾಡ್ತೀನಿ, ಅದನ್ನ ನೀವು ಹೇಗೆ ಬಳಸಬಹುದು ಅನ್ನೋದನ್ನ ತೋರಿಸ್ತೀನಿ. ಇದನ್ನ ತೆಗೆದ ಮೇಲೆ ನೀವು ಏನು ಮಾಡಬೇಕು ಅಂದ್ರೆ, ನೋಡಿ ಈ ತರ ನಿಮಗೊಂದು ರೋಲ್ ಸಿಗುತ್ತೆ. ಇಲ್ಲಿ ಒಳಗಡೆ ಇದ್ರ ಎಲ್ಲ ಆಯಿಲ್ ಮಿಕ್ಸ್ ಆಗಿರೋದು ನಿಮಗೆ ಇರುತ್ತೆ ಇದರಲ್ಲಿ. ಇದನ್ನ ತೆಗೆದು ಬಿಟ್ಟು ಇದು ನೋಡಿ, ಈ ತರ ರೋಲ್ ಇರುತ್ತೆ. ಇದನ್ನೇನು ಮಾಡಬೇಕು ಅಂದ್ರೆ, ನಿಮಗೆ ಎಲ್ಲಿ ನೋವು ಆಗುತ್ತಲ್ಲ, ಈ ಒಂದು ವೇಳೆ ಇದು ಇಲ್ಲಿದೆ ನೋವು ಅಂತ ತಿಳ್ಕೊಳ್ಳಿ, ಇಲ್ಲಿ ನೋವು ಆಗ್ತಾ ಇದ್ರೆ ಈಗ ಹಚ್ಚಬೇಕಿಷ್ಟೇ. ಇಷ್ಟು ಹಚ್ಚಿದ್ರೆ ನೋಡಿ ಇದು ಎಷ್ಟು ಆಯಿಲ್ ಕಾಣುತ್ತೆ. ನೋಡಿ ಇದು ಆಯಿಲ್ ಕಾಣ್ತಾ ಇದೆಯಾ? ನೋಡಿ ಎಷ್ಟು ಆಯಿಲ್ ಕಾಣ್ತಾ ಇದೆ. ಇದಿಷ್ಟೇ ಮಾಡಿದರೆ ಸಾಕು. ಎಲ್ಲಿ ನಿಮಗೆ ನೋವು ಆಗ್ತಾ ಇದೆ, ಕೈ ನೋವಾದರೆ ಕೈಯಲ್ಲಿ, ಕಾಲು ನೋವಾದರೆ ಕಾಲಿಗೆ, ಕುತ್ತಿಗೆ ನೋವಾದರೆ ಕುತ್ತಿಗೆ ನೋವು, ಈ ಥರ ಎಲ್ಲ ನಿಮ್ಗೆ ಎಲ್ಲಿ ನೋವಾಗುತ್ತೋ ಅಲ್ಲಿ ನೀವು ಅದನ್ನು ಹಚ್ಕೊಂಡ್ರೆ, ದಿನದಲ್ಲಿ 1-2 ಸರಿ ಹಚ್ಕೊಂಡ್ರೆ ನಿಮಗೆ ಒಂದೇ ವಾರದಲ್ಲಿ ಆ ನೋವು ಮಾಯವಾಗುತ್ತೆ. ನಿಮಗೆ ಆ ನೋವೇ ಇರೋದಿಲ್ಲ. ಇದನ್ನು ನೀವು ಪ್ರತಿದಿನ ಸಾಯಂಕಾಲ ಮತ್ತು ಬೆಳಗ್ಗೆ ಹಚ್ಕೊಂಡ್ರೆ 3 ದಿನದಲ್ಲಿ ಇದು ಮಾಯವಾಗಿ ಹೋಗುತ್ತೆ. ಕಡಿಮೆ ನೋವಿದ್ರೆ ಹೆಚ್ಚು ಕಡಿಮೆ 3 ದಿವಸಲ್ಲೇ ಈ ಒಂದು ಕೋರ್ಸ್ ಮುಗಿಯುತ್ತೆ. ನಿಮ್ಮ ಪೇನ್ ಕೂಡ ಹೋಗಿಬಿಡುತ್ತೆ. ಆದರೆ ಕೆಲವೊಮ್ಮೆ ತುಂಬ ನೋವಿದ್ರೆ ಕನಿಷ್ಠ ಪಕ್ಷ ಒಂದು 7 ದಿವಸ ಆದರೂ ಬೇಕಾಗುತ್ತೆ. ಸೊ ಹೀಗಾಗಿ ಈ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದರೆ ಕಂಪ್ಲೀಟ್ ರಿಲೀಫ್ ನಿಮಗೆ ಸಿಗುತ್ತೆ. ನಿಂಬೆ ಹಣ್ಣು, ಕಿತ್ತಲೆ ಹಣ್ಣು ಮತ್ತು ಬಾಳೆಹಣ್ಣಿನ ಸಿಪ್ಪೆ. ಕೆಲವರು ಹೇಳುವ ಹಾಗೆ ನಿಂಬೆ ಹಣ್ಣು, ಕಿತ್ತಲೆ ಹಣ್ಣಿನ ತೊಳೆ ಮತ್ತು ಬಾಳೆಹಣ್ಣಿನ ಸಿಪ್ಪೆಯನ್ನ ಹಲ್ಲುಗಳ ಮೇಲೆ ಉಜ್ಜುವುದರಿಂದ ಹಲ್ಲಿನ ಹಳದಿ ಬಣ್ಣ ಮಾಯವಾಗಿ ಶ್ವೇತವರ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ಕಾರಣ ಡಿ ಲೆಮೊನೈನ್ ಎಂಬ ಅಂಶ. ಇದು ಕೇವಲ ಹಣ್ಣಿನ ಸಿಪ್ಪೆಯಲ್ಲಿ ಅಡಕವಾಗಿರುತ್ತದೆ. ಇದು ಹಲ್ಲಿನ ಮೂಲ ಬಣ್ಣವನ್ನ ಮತ್ತೆ ತರುವುದರಲ್ಲಿ ಯಶಸ್ವಿಯಾಗುತ್ತದೆ. ಈ ಹಣ್ಣುಗಳನ್ನ ಅಥವಾ ಬಾಳೆಹಣ್ಣಿನ ಸಿಪ್ಪೆಯನ್ನ ಸುಮಾರು 2 ನಿಮಿಷ ಕಾಲ ನಿಮ್ಮ ಹಲ್ಲುಗಳ ಮೇಲೆ ನಿಧಾನವಾಗಿ ಮಸಾಜ್ ಮಾಡಿದರೆ ನಿಮ್ಮ ಬಾಯಿಯನ್ನ ಸ್ವಚ್ಛವಾಗಿ ತೊಳೆದುಕೊಂಡು ಬ್ರಷ್ ಮಾಡಿಕೊಳ್ಳಿ. ಉಪ್ಪು ನೀರನ್ನ ಮುಕ್ಕಳಿಸುವುದು. ಬೆಚ್ಚಗಿನ ಉಪ್ಪು ನೀರಿನೊಂದಿಗೆ ಬಾಯಿಯನ್ನ ಮುಕ್ಕಳಿಸುವುದರಿಂದ ಉರಿಯೂತ ನಿವಾರಣೆ ಕಡಿಮೆ ಆಗುತ್ತದೆ. ಜೊತೆಗೆ ಬಾಯಿಯಿಂದ ವಾಸನೆ ಕೂಡ ಬರುವುದು ಕಡಿಮೆ ಆಗುತ್ತದೆ. ಹಾಗೂ ನಿಮ್ಮ ಹಲ್ಲುಗಳು ಕೂಡ ಗಟ್ಟಿಯಾಗುತ್ತವೆ, ಜೊತೆಗೆ ಅವು ಹೊಳೆಯುತ್ತವೆ ಕೂಡ. ಬೆಳ್ಳುಳ್ಳಿ ನೈಸರ್ಗಿಕ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳನ್ನು ಹೊಂದಿರುವುದು ಈ ಬೆಳ್ಳುಳ್ಳಿಯಲ್ಲಿ ಹಲ್ಲು ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿ ಜಜ್ಜಿ ಸ್ವಲ್ಪ ಉಪ್ಪಿನೊಂದಿಗೆ ಬೆರೆಸಿ ಪೀಡಿತ ಹಲ್ಲಿಗೆ ಇಟ್ಟುಕೊಳ್ಳಿ. ಅಗತ್ಯವಿದ್ದರೆ ದಿನಕ್ಕೆ ಹಲವಾರು ಬಾರಿ ಇದನ್ನ ಮಾಡಬಹುದು. ಜೊತೆಗೆ ಈ ಬೆಳ್ಳುಳ್ಳಿಯನ್ನ ಕಾಲಕ್ರಮೇಣ ನೀವು ಹಲ್ಲು ಮೇಲೆ ಉಜ್ಜಿದರೆ ನಿಮ್ಮ ಹಳದಿ ಬಣ್ಣವು ಕೂಡ ಮಾಯವಾಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಇನ್ಸ್ಟಂಟ್ ಆಗಿ ನಿಮ್ಮ ಹಲ್ಲುಗಳನ್ನ ಹಳದಿ ಬಣ್ಣದಿಂದ ಬಿಳಿ ಬಣ್ಣಕ್ಕೆ ತಿರುಗಿಸಬೇಕೆಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಹಾಗೂ V34 ಕರೆಕ್ಟರ್ ನ ಬಳಸಿದ್ರೆ ಇನ್ಸ್ಟಂಟ್ ಆಗಿ ನೀವು ಹೊಳೆಯುವಂತಹ ಹಲ್ಲುಗಳನ್ನ ಪಡೆಯಬಹುದು. ಹಾಗಾದ್ರೆ ತಡೆಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಹಾಗೂ ಪ್ರಾಡಕ್ಟ್ ಅನ್ನ ಬೈ ಮಾಡಿ ನಿಮ್ಮ ಹಲ್ಲುಗಳನ್ನ ಹೊಳೆಯುವಂತೆ ಮಾಡಿ ಮತ್ತು ಯಾವಾಗಲೂ ನಗ್ತಾ ಇರಿ. ಹಾಗೆ ಇತ್ತೀಚೆಗೆ ಪರ್ಪಲ್ ಟೂತ್ ಪೇಸ್ಟ್ಗಳು ಕೂಡ ಮಾರುಕಟ್ಟೆಯಲ್ಲಿ ಹಲವಾರು ಬಂದಿವೆ. ಈ ಪರ್ಪಲ್ ಟೂತ್ ಪೇಸ್ಟ್ ಅನ್ನ ಬಳಸುವುದರಿಂದ ನಿಮ್ಮ ಹಲ್ಲುಗಳು ಕೂಡ ಹೊಳೆಯುತ್ತವೆ ಅನ್ನುವುದು ಇತ್ತೀಚಿನ ವಿಜ್ಞಾನದ ಹೊಸ ಸಂಶೋಧನೆ ಆಗಿದೆ. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಹಲ್ಲುಗಳನ್ನ ಚೆನ್ನಾಗಿ ಉಜ್ಜಿ ಹೊಳೆಯುವ ಹಾಗೆ ಮಾಡಿಕೊಳ್ಳಿ ಎಂದು ಇಷ್ಟು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಇಂತಹದೇ ಮಾಹಿತಿಯುಳ್ಳ ವಿಡಿಯೋಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.